ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನೆಲ್. ಹೋದ ವಿಡಿಯೋದಲ್ಲಿ ಪೂಜೆ ತಯಾರಿ ನಡೀತಾ ಇತ್ತು ಮನೆಯಲ್ಲಿ. ಆದರೆ ಇವತ್ತಿನ ವಿಡಿಯೋದಲ್ಲಿ ಪೂಜೆ ಹೇಗೆ ನಡೀತು, ಎಷ್ಟು ಜನ ಬಂದಿದ್ರು, ಯಾವ ರೀತಿ ಸೆಲೆಬ್ರೇಷನ್ಸ್ ಆಯಿತು ಎಲ್ಲದನ್ನ ನೋಡ್ತೀರಾ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮದುವೆ ಇವತ್ತು ನಿಶ್ಚಿತಾರ್ಥ ಪ್ರೋಗ್ರಾಮ್. ನಮ್ಮ ಅಂದರೆ ನಮ್ಮ ಅಜ್ಜಿ ಮನೆಯಲ್ಲಿ ಪ್ರತಿ ವರ್ಷ ಈ ಪೂಜೆನ ಮಾಡ್ತಾರೆ. ಸತ್ಯನಾರಾಯಣ ಪೂಜೆ ಜೊತೆಗೆ ಶನೀಶ್ವರ ದೇವರು ಪೂಜೆ. ಸೊ ಈ ವರ್ಷ ಎಷ್ಟು ಜನ ಬಂದಿದ್ರು, ಎಷ್ಟು ಫುಡ್ ವೆರೈಟೀಸ್ ಇತ್ತು, ಹಾಗೆಯೇ ಎಲ್ಲರ ಮುಖದಲ್ಲಿದ್ದಂತಹ ಒಂದು ಖುಷಿ ನಗು ಒಟ್ಟಿಗೆ ಸೇರಿದಂಥ ಕ್ಷಣ, ಇಟ್ ಇಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ಇಂಥ ಒಂದು ಬ್ಯೂಟಿಫುಲ್ ಮೆಮರಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವಂಥ ಖುಷಿ ನನಗೆ ಮತ್ತೊಂದು ಕಡೆ. ಆದರೆ ಈ ವಿಡಿಯೋ ಮೆಮರಿಯಾಗೆ ನಮ್ಮ ಜೊತೆ ಇರುತ್ತೆ, ಈ ಥರ ಯಾವಾಗಲೂ ನೋಡ್ತಾ ಇರ್ಬೋದು ಅನ್ನೋ ಖುಷಿ ಇನ್ನೊಂದು ಕಡೆ. ಆಲ್ಮೋಸ್ಟ್ ಇನ್ನೇನು ಪೂಜೆ ಆಯಿತು ಅಂದಮೇಲೆ ಊಟದ ಸಮಯ ಎಷ್ಟೆಲ್ಲ ವೆರೈಟೀಸ್ ಇತ್ತು ಅಂತ ಖಂಡಿತವಾಗ್ಲೂ ನೋಡಬೇಕು. ಪ್ರತಿ ವರ್ಷ ಒಂದಂತೂ ಐಟಮ್ ಫಿಕ್ಸ್ ಆಗಿರುತ್ತೆ ಆ್ಯಂಡ್ ಅದು ಎಲ್ಲರ ಫೇವ್ರೇಟ್. ಆ್ಯಂಡ್ ಈ ಸೀಸನ್ಗೆ ಅದು ತುಂಬಾ ಸ್ಪೆಷಲ್ ಕೂಡ. ಇದ್ರ ಜೊತೆಗೆ ನಾನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಎಲ್ಲ ಗೆಸ್ಟ್ ಬಂದಾಗ ಮನೆಯವ್ರಿಗೆ ತುಂಬ ಖುಷಿ ಆಗುತ್ತೆ, ಅವ್ರ ಜೊತೆ ಮಾತಾಡ್ಕೊಂಡು ನಗ್ನಾಗ್ತಾ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರ್ತಾರೆ ಅಂತ. ಬಟ್ ಅದೆಲ್ಲ ಕ್ಲಿಪ್ಸ್ ಮುಂಚೆ ಫಸ್ಟ್ ದೇವ್ರ ಪ್ರಸಾದ ಆಗಬೇಕು. ಸೊ ಊರಿನ ಜನ ಎಲ್ಲರೂ ಬರ್ತಾರೆ, ಪರಿಚಯದವರೆಲ್ಲರೂ ಬರ್ತಾರೆ, ಅಕ್ಕಪಕ್ಕ ಮನೆಯವರೆಲ್ಲರೂ ಬರ್ತಾರೆ. ಸೊ ಎಲ್ಲರ ಜೊತೆ ಮಾತಾಡ್ಕೊಂಡು ಹಾಗೇನೆ ಈ ಹುಡುಗ ಹಾಡುವಂಥ ರೀತಿ ಎಕ್ಸಲೆಂಟ್ ಆಗಿತ್ತು. ನೀವು ಕೇಳಿಸ್ಕೊಳ್ಳಿ. ಕೊಳಲಿನಲ್ಲಿ ಶ್ರೀಯುತ ವೇಣುಗೋಪಾಲ್ ಜ್ಯೋತಿಗುಡ್ಡೆ ಎರಡು ಒಳ್ಳೆಯ ಗಾಯಕರು. ಒಂದು ಪುಟ್ಟ ಬಾಲಕ, ಮತ್ತೊಬ್ರು ಶ್ರೀವಿದ್ಯಾ, ಅವನ ಹೆಸರು ಅಚಿಂತ್ಯ ರೈ ಮರೋಳಿ. ಶ್ರೀವಿದ್ಯಾ, ನೀವು ನಮ್ಮ ಎಲ್ಲ ಕಲಾವಿದರಿಗೆ ಚಪ್ಪಾಳೆ ತಟ್ಟಿ. ಒಂದು ನಿಮಿಷ ಎಲ್ಲರೂ ನೆನಪಲ್ಲಿ ಅಲ್ಲೇ ನಿಲ್ಬೇಕು. ಇದೇ ದಿವಸ 1994ನೇ ಇಸವಿಯಲ್ಲಿ ಇಷ್ಟು ಹೊತ್ತಿಗೆ ಮೋಸ್ಟ್ಲಿ ಇದೇ ಸಮಯ ಇರ್ಬೋದು, ಧನ್ಪಾಲ್ ಮತ್ತು ವಿಜಯಲಕ್ಷ್ಮಿ ಧಾರೆ ಆಗ್ತಿತ್ತು. ಇವತ್ತಿಗೆ 30 ವರ್ಷ ಅವರಿಗೆ. ಮತ್ತೆ ಅದು ಈ ಕಾರ್ಯಕ್ರಮಕ್ಕಾಗಿ ಅವರು ಇದನ್ನು ಮಾಡಿದಲ್ಲ, ವರ್ಷವೂ ಮನೆಯಲ್ಲಿ ಅವರು ಸತ್ಯನಾರಾಯಣ ಪೂಜೆ ಮಾಡ್ತಾರೆ. ಕಾಕತಾಳೀಯವಾಗಿ ಅದು ಒಟ್ಟಿಗೆ ಬಂತು. ಟ್ರಸ್ಟ್ ಮೀ, ಈ ಸತಿದ ಹೈಲೈಟ್ ಅಂದರೆ ಆ ಮ್ಯೂಸಿಕಲ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಇಲ್ಲಿ ಇವಾಗ ಪ್ರಸಾದ ಟೈಮ್. ಆ ಪ್ರಸಾದ ಆದಮೇಲೆ ಇನ್ನೇನು ಮಾಡ್ತಾರೆ ಎಲ್ಲರೂ, ಊಟದ ಸಮಯ. ಈ ಪ್ರಸಾದ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಮತ್ತೆ ಬೇಕು ಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಪ್ರತಿ ವರ್ಷ ಸೇಮ್ ಇರುತ್ತೆ. ಆ್ಯಂಡ್ ತುಂಬ ವರ್ಷದಿಂದ ಇದೇ ಒಂದು ಟೀಮ್ ಬಂದು ಮನೆ ಪೂಜೆ ಮಾಡೋದು, ಪ್ರಸಾದ ಮಾಡೋದು ಎಲ್ಲದನ್ನ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಊಟದ ವ್ಯವಸ್ಥೆಗೆ ಎಲ್ಲರೂ ಕೂತಿದ್ದಾರೆ. ಇನ್ನೇನೇನು ವೆರೈಟೀಸ್ ಇದೆ ಅಂತ ನೋಡಬೇಕು. ಫಸ್ಟ್ ದೇವರು ಆಶೀರ್ವಾದ ಮುಖ್ಯ, ಅದನ್ನು ಕೂಡ ತಗೋಬೇಕು. ಹಾಗೆಯೇ ನಾನು ಎಲ್ಲರೂ ಕೇಳಿದೆ ಎಷ್ಟು ವೆರೈಟೀಸ್ ಇತ್ತು, ನೀವು ಗೆಸ್ ಮಾಡಿ ಅಂದರೆ ಒಂದು 10-15 ಅಂತ ಹೇಳಿದ್ರು. ಬಟ್ ಅದಕ್ಕೂ ಮೀರಿ ಜಾಸ್ತಿನೇ ಇತ್ತು. ಎಲ್ಲ ವೆರೈಟೀಸ್ ಕ್ಲೋಸಪ್ ನಿಮಗೆ ಖಂಡಿತವಾಗ್ಲೂ ತೋರಿಸ್ತೀನಿ. ಆಲ್ಸೋ ಇದ್ರ ಜೊತೆಗೆ ಬ್ಯೂಟಿಫುಲ್ ಮೂಮೆಂಟ್ ಅಂದರೆ ಈ ಥರ ಎಲ್ಲರೂ ಕಲರ್ಫುಲ್ ಔಟ್ಫಿಟ್ಸ್ ಹಾಕಿರ್ತಾರೆ ಟ್ರೆಡಿಷ್ನಲ್ ಅಟೈರಲ್ಲಿ. ಒಂದು ಮನೆಯಲ್ಲಿ ಒಂದು ಪುಟ್ಟ ಫಂಕ್ಷನ್ ಆದಾಗ ಹೇಗಿರುತ್ತೆ, ನಾವು ಮನೆಯವರೇ ಅಲ್ಲ ಎಲ್ಲರೂ ಬಂದಾಗ ಅಟೆಂಡ್ ಮಾಡಿದಾಗ ಅದರ ಖುಷಿ ಮತ್ತಷ್ಟು ಬೇರೆ ಲೆವೆಲ್ಗೆ ಇರುತ್ತೆ. ಹಾಗೆಯೇ ಎಷ್ಟೊಂದು ಜನ ಬರ್ತಾಯಿದ್ರು ಗೊತ್ತಾ ಊಟ ಟೈಮ್ಗೆ. ಆಲ್ಮೋಸ್ಟ್ ಎಲ್ಲರಿಗೂ ಬೆಳಿಗ್ಗೆ ವರ್ಕಿಂಗ್ ಬ್ಯುಸಿ ಅಂತ ಇರ್ತಾರೆ. ಬರೋ ಅಷ್ಟೊತ್ತಿಗೆ ಒಂದು 12:30 1 ಗಂಟೆ ಆದರೂ ಆಗುತ್ತೆ ಅಲ್ವಾ. ಸೊ ಇನ್ನೂ ಬರ್ತಾ ಇದ್ದಾರೆ. ನಾನು ಅಲ್ಲಿ ಇಲ್ಲಿ ಹೋಗಿ ಎಲ್ಲದನ್ನ ಕ್ಯಾಪ್ಚರ್ ಮಾಡೋದು, ಬಿಕಾಸ್ ಫಸ್ಟ್ ಟೈಮ್ ನಾನು ಈ ಥರದ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ ನಮ್ಮ ಮನೆ ಪೂಜೆಗೆ ಅಂತ. ಹಾಗೆಯೇ ಕ್ವಿಕ್ಕಾಗಿ ಊಟ ಸ್ಟಾರ್ಟ್ ಆಯ್ತಲ್ವಾ. ದೆ ವಾಸ್ ಬೇಬಿ ಕಾರ್ನ್, ಹಲ್ವಾ ಆಯಿತು, ಹಪ್ಳ, ಇನ್ನೇನು ಪಾಯಸ, ಪನ್ನೀರ್, ಲಾಟ್ ಆಫ್ ವೆರೈಟೀಸ್. ನಾನು ಎಷ್ಟು ಕ್ಯಾಪ್ಚರ್ ಮಾಡೋದಕ್ಕಾಗತ್ತೆ ಅಷ್ಟು ಮಾಡಿದ್ದೀನಿ. ಇದ್ರ ಜೊತೆಗೆ ಲಾಸ್ಟಲ್ಲಿ ಈ ಟೀಮ್ ಅವರು ಎಲ್ಲ ಡೀಟೇಲ್ಸ್ನ ಹೇಳ್ತಾ ಇದ್ರು. ಅವಾಗ ಲೈಕ್ ಸೋ ಗುಡ್, ಇಷ್ಟೊಂದು ಇತ್ತಾ ಅಂತ. ನಾವು ತಿಂದಿರ್ತೀವಿ ಬಟ್ ನಮಗೆ ಗೊತ್ತೇ ಇರಲ್ಲ ಇಷ್ಟೊಂದು ವೆರೈಟೀಸ್ ಎಲ್ಲ ಇತ್ತಂತ. ಹಾಗೆಯೇ ಇಲ್ಲಿ ಫ್ರೂಟ್ ಸ್ಯಾಲಡ್ ಆಲ್ಮೋಸ್ಟ್ 1 ರೌಂಡ್ 2 ರೌಂಡ್ 3 to 4 ರೌಂಡ್ಸ್ ಮಿನಿಮಮ್ ಆದರೂ ಸರ್ವಿಂಗ್ಸ್ ಆಗಿದೆ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಅಮ್ಮನ ತುಂಬ ಸಮಯ ಆದಮೇಲೆ ಮೀಟ್ ಆಗಿದ್ದೆ ನಾನು. ಹಾಗೆಯೇ ನೀವೆಲ್ಲರೂ ಅಮ್ಮನ ನೋಡಿ
ತುಂಬಾ ಖುಷಿ ಪಟ್ರಿ, ಎಷ್ಟು ಮಿಸ್ ಮಾಡ್ಕೋತಾ ಇದ್ರಿ ಅಲ್ವಾ ಅಮ್ಮನ. ಇವಾಗ ಇನ್ನೇನು ಎಲ್ಲರೂ ಚಿಟ್ಚಾಟಿಂಗ್ ಟೈಮ್, ಬಿಕಾಸ್ ಪೂಜೆ ಆಯಿತಾ, ಇನ್ನು ಮಾತಾಡೋದು, ತಮಾಷೆ, ಮನೆ ಒಳಗಡೆ ಜನ ಬರ್ತಾರೆ ಎಲ್ಲರೂ, ಹಾಗೆ ಸುಮ್ಮನೆ ಮನೇನ ಒಂದು ಟೋರ್ ನೋಡೋದು, ಇನ್ನು ಎಲ್ಲರ ಜೊತೆ ಮಾತಾಡೋದು, ಅದು ಇದ್ದಿದ್ದೆ. ಹಾಗೆಯೇ ಬೆಸ್ಟ್ ಥಿಂಗ್ ಏನು ಗೊತ್ತಾ, ನನ್ನ ವೀಡಿಯೋಸ್ ನೋಡೋರು ಎಲ್ಲರೂ ಬರ್ತಾ ಇದ್ರಿ, ಸೊ ಅದು ಖುಷಿ ಆಯಿತು. ತಾತನ ಮೀಟ್ ಮಾಡಿ ಮಾತಾಡ್ತಾ ಇದ್ರಿ, ದ್ಯಾಟ್ ವಾಸ್ ಸೋ ಬ್ಯೂಟಿಫುಲ್. ಅಜ್ಜಿ ಹತ್ರ ಬಂದು ಎಲ್ಲರೂ ಮಾತಾಡೋದು, ಕೆಲವೊಂದು ಸತಿ ಅವ್ರಿಗೆ ಇಮೋಷ್ನಲ್ ಆಗೋದು, ನಾನು ಇವಾಗ ಮುಂಚಿನ ಥರ ಆ್ಯಕ್ಟಿವ್ ಆಗಿಲ್ಲ ಅಂತ, ಬಟ್ ವಿತ್ ಏಜ್ ಎಲ್ಲರೂ ಹಾಗೆ ಆಗ್ತಾರಂತ ಬಂದವರೆಲ್ಲ ಕನ್ವಿನ್ಸ್ ಮಾಡೋರು. ಸೊ ನಮ್ಮ ಹಳೆ ನೇಬರ್ಸ್ ಆಗಿರ್ಬೋದು, ಇನ್ನು ಹೊಸೊಬ್ರಾಗಿರ್ಬೋದು, ಎಲ್ಲರ ಜೊತೆ ಎಷ್ಟು ನೆನಪುಗಳು ಇದೆ ಅಂದರೆ, ಆ ಟೈಮ್ ಬಂದಿದ ತಕ್ಷಣ ಆ ಖುಷಿ ಬಂದುಬಿಡುತ್ತೆ ಮುಖದಲ್ಲಿ. ಇವ್ರು ನಮಗೆ ಗೊತ್ತಿದೆಯಲ್ಲ, ನಾವು ಎಷ್ಟು ವರ್ಷದಿಂದ ಪರಿಚಯ ಇದೆಯಂತ ನಮಗೆ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೇಟ್. ಇದು ಸೀಸನ್ ಸ್ಪೆಷಲ್, ಪ್ರತಿ ವರ್ಷ ಈ ಒಂದು ಐಟಮ್ ಪಕ್ಕಾ ಇದ್ದೇ ಇರುತ್ತೆ ಅಪ್ಪ. ಇನ್ನೇನು ನಮ್ಮ ತಾತ, ದ ಮೇನ್ ರೀಸನ್ ನಾವು ಎಲ್ಲರೂ ಇರೋದಕ್ಕೆ, ಒಟ್ಟಿಗೆ ಇರೋದಕ್ಕೆ, ಅವರಿಂದ ಕಲ್ತಿದ್ದು ಸುಮಾರಷ್ಟು ಇದೆಯಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಸೊ ನಮ್ಮ ತಾತ, ನಮ್ಮ ಅಜ್ಜಿ, ಜೊತೆಗೆ ನಮ್ಮ ಆಂಟಿ ಅಂದರು. ನಾನು ಅವ್ರಿಗೆ ಹೇಳಿದ್ದೆ, ಇವತ್ತಿನ ದಿನ ನಿಮ್ದೆಲ್ಲದು ಕ್ಯಾಪ್ಚರ್ ಮಾಡ್ತೀನಿ, ನಿಮಗೆ ಗೊತ್ತಾಗುತ್ತೆ ಆವಾಗ ನೀವು ಹೇಗಿರ್ತೀರಾ ಫಂಕ್ಷನ್ ದಿನ ಅಂತ. ಸೊ ಅವರು ಇದನ್ನು ನೋಡಿ ಅಷ್ಟೇ ಇಷ್ಟಪಡ್ತಾ ಇದ್ದಾರೆ. ಮೊದಲೆಲ್ಲ ಜಾತ್ರೆ ಉತ್ಸವ ಎಲ್ಲ ಬಂದಾಗ ಇವರು ನಮ್ಮ ಮನೆಗೆ ಬರ್ತಿದ್ರು. ಯಾರು ಇವರು ನಮ್ಮ ಚಿಕ್ಕಮ್ಮನ ಮಗಳು, ಫ್ರೆಂಡ್ ಅಂತ ಜಾತ್ರೆ ಏನು ಚಿಕ್ಕಮ್ಮನ ಮಗಳು ಎರಡು 4 ದಿವಸದಿಂದ ಮುಂಚೆ ಇವಳು ಬಂದಾಯ್ತು. ಮತ್ತೆ ಹೋಗುದಿಲ್ಲ, ನಾವೇ ಕೇಳ್ಬೇಕು ನೀನ್ ಯಾವಾಗ ಹೋಗುದ ಅಂತ. ಮತ್ತೆ ಮೇಲೆ ಎಲ್ಲ ರೆಡಿ ಎಲ್ಲ ಮಾಡ್ತಾರೆ, ಬಟ್ಟೆ ಇಟ್ಟು ಲಗೇಜ್ ಪ್ಯಾಕಿಂಗ್ ಮಾಡಿ. ಅಕ್ಕಿ ಕಡಿಯುವಾಗ ಇವಳ ಕೈ ಅಡಿಯಲ್ಲಿ, ಆಮೇಲೆ ನಂದು, ಮತ್ತೆ ಮೇಲೆ ಇವಳು ಜಗಳ ಮಾಡುದು ಕೈ ಇಡುವಾಗ, ನನ್ನ ಮೇಲೆ ನನ್ನಮ್ಮ, ದೊಡ್ಡಮ್ಮ, ಚಿಕ್ಕಮ್ಮಂದ್ರು ಇವರು ಫ್ರೆಂಡ್ಸ್ನೆಲ್ಲ ಮೀಟ್ ಆದಾಗ ಇವರ ಟೀಸಿಂಗ್ ಅಂತೂ ಮುಗಿಯೋದಿಲ್ಲ. ಎಷ್ಟು ಎಂಜಾಯ್ ಮಾಡ್ತಾರೆ, ಹಳೆ ನೆನಪುಗಳು ಅದನ್ನೆಲ್ಲ ಮಾತಾಡ್ಕೊಂಡು ಸೂಪರಾಗಿರುತ್ತೆ ಇವ್ರ ಜೊತೆ ಇರೋದು ಅಂದರೆ. ಹಾಗೆಯೇ ನನ್ನ ಅಜ್ಜ ಅಜ್ಜಿಯ ಪೇಂಟಿಂಗ್ ಕೂಡ ನೋಡಿದೆ ನಾನು ಆ್ಯಸ್ ಅ ಯಂಗ್ ಕಪಲ್. ಬ್ಯೂಟಿಫುಲ್ ಅಲ್ಲ? ನೀವು ನೋಟಿಸ್ ಮಾಡಿದ್ರಾ ಆ ಟೀಮ್ ಅವ್ರದ್ದು ನಂದು ಬಟ್ಟೆ ಎಷ್ಟು ಸಿಮಿಲಾರಿಟಿ ಇದೆ ಅಂದರೆ, ಎಲ್ಲರೂ ಹೇಳಿದ್ರೆ ನೀನು ಆ ಟೀಮ್ ಅವರೇ, ನೀನು ಅವ್ರ ಜೊತೆ ಇರಬೇಕು ಅಂತ ಎಷ್ಟು ಟೀಸ್ ಮಾಡ್ತಾ ಇದ್ರು ಅಂದರೆ ನನಗೆ. ಬಟ್ ಇದು ವೇಸ್ ಐ ಲವ್ ಮೈ ಔಟ್ಫಿಟ್. ತಾತನ್ನ ಬಂದು ಮಾತಾಡ್ಸೋರು, ಅವರು ಗೊತ್ತಿಲ್ಲ ಹೇಗೆ ಅವ್ರ ಪರಿಚಯ ಇದೆಯಾ ಅಂತ, ವಿಡಿಯೋ ನೋಡ್ತಾರೆ ಅದರಿಂದ ಅಂತ ತಾತಂಗೆ ಅದೆಲ್ಲ ಅರ್ಥನೇ ಆಗಲ್ಲ. ಬಟ್ ಬಂದು ಅವ್ರ ಹತ್ರ ಓಕೆ ಮಾತಾಡಬೇಕಾ, ಮಾತಾಡ್ತಾರೆ. ಸೊ ಅದಾದಮೇಲೆ ಫೈನಲಿ ಇಟ್ ಇಸ್ ನಮ್ಮ ಊಟದ ಸಮಯ. ಆ್ಯಂಡ್ ಹೊಟ್ಟೆ ತುಂಬಿತು, ಖುಷಿನೂ ಆಯಿತು. ಅಮ್ಮ ಪಾಯಸ ಬೋರ್ಡು ಅಕಡಪನ ಮಗ, ಅಕಡಪನ ಪಾಯಸ ದಾದೆ ಬೊಚ್ಚಿ ಒತ್ತ ಕನಪೆಯ ಇಲ್ಲಗೆ ಬೋಲು ದೊಡ್ಡಮ್ಮ ಒಣ ಶೋಕಿತ್ತನೆ ಸೂಪರ್ ವಿಚಿತ, ಭಾರಿ ಖುಷಿ ಆಂಡ್ ಬಡವಲ ಒಂದು. ಎಷ್ಟು ವೆರೈಟಿ ಒಂದು 10-12 ವೆರೈಟಿ ಇತ್ತು. ಜಾಸ್ತಿ ಇತ್ತುಂಡು, ಹಾಗಾದ್ರೆ 10-15. 10 ಅವೆರ್ದಿಲ್ಲ. ಅಯ್ಯೋ, ಹಾಗಾದ್ರೆ 10-18, 20 ವೆರೈಟಿ ಇತ್ತು. 20 ವೆರೈಟಿ ಇತ್ತ. ಇದು ಹಸಿವಲ್ಲಿ ನನ್ಗೆ ವೆರೈಟಿ ಇಷ್ಟಂತ ಲೆಕ್ಕ ಮಾಡ್ಲಿಕ್ಕೆ ಕೊಡ್ಸೋದಿಲ್ಲ ವಿಚಿತ. ಒಣಸಂಚೆ ಎತ್ತುಂಡು ಸೂಪರ್ ಇತ್ತ. ಶೋಕ್ ಎತ್ತನೆ ಏತ್ ವೆರೈಟಿ ಇತ್ತುಂಡು ಲೆಕ್ಕ ಮಾಡಿದ ನಾನು ಒಂದು 10 ವೆರೈಟಿ ಇತ್ತು. ಅಮ್ಮಂದ್ರಂದ್ರೆ ಹೀಗೇನೆ ಅಲ್ವಾ. ನಾನು ಪಾಯಸ ಬೇಕು ಅಂದಿದ ತಕ್ಷಣ ಅಮ್ಮ ಎದ್ದು ಬಿಟ್ಟು ಪಾಯಸ ತರೋದಕ್ಕೆ ರೆಡಿ. ಬಟ್ ಐ ವಾಸ್ ಜಸ್ಟ್ ಮೇಕಿಂಗ್ ಫನ್, ಹೇಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಅಂತ. ಗೈಸ್ ಅಲ್ಲೇ ನೋಡಿ ಗೈಸ್, ಫೈಟಿಂಗ್ ಫೈಟಿಂಗ್ ಗೈಸ್, ಫೈಟಿಂಗ್ ನೋಡಿ, ಫೈಟಿಂಗ್. ಪಾತ್ರೆ ತೊಳೆಯೋದ್ರಲ್ಲಿ ನನ್ನ ಕೈ ಉಜ್ಜಿದ್ರು. ಹೆಣ್ಮಕ್ಳಿಗೆ ಎಷ್ಟು ಫೋಟೋ ಸೆಷನ್ ಮಾಡಿದ್ರು ಸಾಲಲ್ಲ, ಮತ್ತೆ ಮತ್ತೆ ಫೋಟೋಸ್ ಬೇಕು ಅಂತಾನೆ ಅನಿಸ್ತಾ ಇರುತ್ತೆ. ಹೆಂಗೋಪ್ಪರೆ ಹೌ ಸ್ವೀಟ್, ವೆರಿ ಗುಡ್ ಗರ್ಲ್. ಈರೇಕೊಪ್ಪರೆ ಕೊಲ್ಲೆ ಇಮ್ಯಾಜಿನ್ ಇವರೆಲ್ಲ ನನ್ನ ಅಣ್ಣಂದ್ರು ಮಕ್ಕಳು, ಆ್ಯಂಡ್ ಫಾರ್ ಮೀ ಲಿಟಲ್ ಕಿಡ್ಸ್ ಥರ, ಆ್ಯಂಡ್ ಐ ರಿಯಲಿ ಲವ್ ದೆಮ್. ತೊಂಡೆ ಪಲ್ಯ 5 ಪನ್ನೀರ್ ಕೊಡು. 5 ಅದಕ್ಕೆ 3 6 3 5 ಕಾಯಿ ಹಾಲು 7 ಕಾಯಿ ಹಾಲು ವೈಟ್ ರೈಸ್ 8 ರಸಂ 9 ಮ್ಯಾಂಗೋ ಕರಿ 10 ಮ್ಯಾಂಗೋ ಕರಿ
11 ಬೋಲ್ ಸಾಂಬಾರು ಬೆಂಡೆ ಬೋಲ್ ಸಾಂಬಾರು. ನೆಕ್ಸ್ಟ್ ವಾಪಸ್ ಇದು 12 ಬೇಬಿಗಾರ್ನ್ ಗೋಡಿ ಕಾಯಿ ಹುಳಿ 13 ಕಾಯಿ ಹುಳಿ ಅದಕ್ಕೆ ಸ್ವೀಟ್ ಕಾಸಿ ಹಲ್ವ 14 ಕಾಸಿ ಹಲ್ವ ಹಾಂ ಅದಕ್ಕೆ ಬೊಕ್ಕ ಹೋಳಿಗೆ ಹಾಂ 15 ಕಾಯಿ ಹುಳಿ ರಸಾಯನ ಮ್ಯಾಂಗೋ 16 ಹೋಳಿಗೆ ಹಾಂ ಮತ್ತು ಹಪ್ಪಳ 17 ಪಾಯಸ 18 ಮತ್ತು ಮಜ್ಜಿಗೆ 19 ಮತ್ತು ಅಲ್ಲಿ ಐಸ್ ಕ್ರೀಮ್ ಫುಡ್ ಸಲಾಡ್ 20 ವೆರೈಟಿನೇ ಐಸ್ ಕ್ರೀಮ್ ಫುಡ್ ಸಲಾಡ್ ನೆಕ್ಸ್ಟ್ ಈಗ ಬಾಕಿ ಒಂದು ರೆಡಿ 20 ವೆರೈಟೀಸ್ ಇನಿ ಬೊಕ್ಕ ಸ್ಟಾರ್ಟಿಂಗ್ ಲೈಮ್ ಸೋಡಾ 21 ಗೈಸ್ ಎಲ್ಲಾರ್ದು ಊಟ ಆದ್ಮೇಲೆ ಇನ್ನೊಂದು ರೌಂಡ್ ಆಫ್ ಜ್ಯೂಸ್. ಅಂದ್ರೆ ಈಗ ಊರಲ್ಲಿ ತುಂಬಾ ಶೆಕೆ ಅಲ್ವಾ, ಜ್ಯೂಸೇ ಕುಡಿಯುವಂತ ಹೇಳಿ ಆಗ್ತದೆ. ಲಾಸ್ಟಿಗೆ ದೊಡ್ಡ ಬೇನಿಗೆ ಮಾತ್ರ ಬೇಕು. ಫಂಕ್ಷನ್ ಆಯ್ತು, ಎಲ್ಲರೂ ಬಂದ್ರು, ಚೆನ್ನಾಗಿತ್ತು ಟೈಮ್. ಬಟ್ ಆಕ್ಚುಲ್ ಕೆಲ್ಸ ಇವಾಗ ಶುರು ಆಗುತ್ತೆ ನೋಡಿ. ಬಾಯ್. ಅಯ್ಯ ಹೆಂಗೈತೆ ಜ್ಯೂಸ್? ಫಸ್ಟ್ ಆಗೈತೆ ಊಟ ಊಟ ಹೂವೆಲ್ಲ ಫಸ್ಟ್. ಚೆನ್ನಾಗಿತ್ತ ನಮ್ಮೂರು? ನಿಮ್ಮೂರು ಚೆನ್ನಾಗಿಲ್ವಾ? ದೊಡ್ಡೂರು. ಲೆಕ್ಕದಲ್ಲಿ ಬಂದಿದ್ದು 650 ಜನ, ಬಿಕಾಸ್ 650 ಪ್ಲೇಟ್ಸ್ ಆಫ್ ಊಟನ ಹಾಕಿದ್ರು. ಆದರೆ ಇಲ್ಲಿ ಜ್ಯೂಸ್ ಮಿನಿಮಮ್ 1000 ಆದರೂ ಖಾಲಿ ಆಗಿದೆ. ಅಷ್ಟು ಗ್ಲಾಸಸ್ ಸೋಲ್ಡ್ ಔಟ್ ಆಗಿದೆ. ವೈ ವೆದರ್ ಹಾಗೆ ಇತ್ತು ಆ್ಯಂಡ್ ಎಷ್ಟು ರುಚಿಯಾಗಿತ್ತು. 3 ಡಿಫ್ರೆಂಟ್ ಆಪ್ಷನ್ಸ್ ಕೂಡ ಇತ್ತು. ಅಂದರೆ ವಾಹ್, ಸೂಪರ್. ನಾಳೆ ನಮ್ಮ ಸೊಸೆದು ಬರ್ತ್ಡೇ. ಹ್ಯಾಪಿ ಆನಿವರ್ಸರಿ, ಹ್ಯಾಪಿ ಆನಿವರ್ಸರಿ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಆನಿವರ್ಸರಿ. ನಾಳೆ ಬರ್ತ್ಡೇ ಅಲ್ಲ, ಬರ್ತ್ಡೇ. ಇದೆಲ್ಲಾರ್ದು ಲುಕ್ 1. ಇನ್ನ ರೂಪ 2, ಲುಕ್ 2 ಹೇಗಿರುತ್ತೆ ಬನ್ನಿ ನೋಡಿ. ಮುಂದಿನ ಕಾರ್ಯಕ್ರಮ ಏನು? ಮುಂದಿನ ಕಾರ್ಯಕ್ರಮ ಕ್ಲೀನ್ ಮಾಡೋದು, ಪಾತ್ರೆ ಎಲ್ಲ ಉಜ್ಜುದು, ಜಾಲು ಅಡಿಪುದು. ಈಗ ಸೀರೆ ಮಾಪುವ ಕೆಲಸ ನಮಗೆ. ಇನ್ನೇನು ಔಟ್ಫಿಟ್ ಎಲ್ಲ ಚೇಂಜ್ ಮಾಡಿ ಹೋಗಿ ಈ ಥರದೆಲ್ಲ ಕೆಲಸ ಮಾಡ ಅಂದರೆ ಮಾಮ ಅಷ್ಟರಲ್ಲೇ ಕರೆದ್ರು. ಅಂದರೆ ಇವ್ರ ಅಣ್ಣ ಬೇಗ ಬನ್ನಿ, ಅವ್ರಿನ್ನ ಹೋಗ್ತಾರೆ, ಎಲ್ಲ ಒಳಗಡೆ ಎತ್ತಿಡಬೇಕು ಅಂತ. ಇವರೆಲ್ಲರೂ ಓಕೆ ಅಣ್ಣ ಹೇಳ್ಬಿಟ್ರಂತ ಆ ಭಯನೂ ಇವ್ರಿಗೆ ಬೇಗ ಮಾಡಬೇಕು ಅಂತ. ಸೊ ಹಾಗೆ ಬಂದೇ ಬಿಟ್ರು ನೋಡಿ ಇದೇ ಔಟ್ಫಿಟಲ್ಲಿ. ಇನ್ನೇನು ಆಂಟಿ ಅಂದರು, ದೊಡ್ಡಮ್ಮಂದ್ರು, ಮಾಮಿ ಎಲ್ಲರೂ ಸೇರಿ ಐಟಮ್ಸ್ನೆಲ್ಲ ಹಾಕಬೇಕು ಇನ್ನೊಂದು ಪಾತ್ರೆಗೆ. ಬೆಂಗಳೂರಿಗೆ ತಗೊಂಡು ಆಯಿತು. ಇನ್ನು ಪೂಜೆ ಊಟ ರಾತ್ರಿಗೂ ಇರುತ್ತೆ, ಯಾಕಂದರೆ ಅಷ್ಟೊಂದು ಉಳಿದಿದೆ. 650 ಜನ ಬಂದಿದ್ರು. ಅಂದ್ರೂ ಹೇಗೆ ಇಷ್ಟೊಂದು ಉಳಿತು ಅಂತ ಕೇಳಿದಾಗ ಅವ್ರು ಹೇಳಿದರು, ಆಲ್ಮೋಸ್ಟ್ 20 ವೆರೈಟೀಸ್ ಮೇಲೆ ಇದ್ದಾಗ ಸ್ವಲ್ಪ ಕ್ವಾಂಟಿಟಿ ಹಾಕ್ತೀವಿ, ಸೊ ಹಾಗಾಗಿ ಇಷ್ಟೊಂದು ಉಳಿಯುತ್ತೆ ಅಂತ. ಸೊ ಇನ್ನೇನು ಮಾಡೋಣ, ರಾತ್ರಿ ಊಟಕ್ಕೆ ಇದೇ ಆಗುತ್ತೆ ಎಲ್ಲರಿಗೂ. ಪೂಜೆ ಮಾಡಿದಾಗ ಅದೊಂದು ಅಡ್ವಾಂಟೇಜ್, ಮತ್ತೆ ಅಡುಗೆ ಮಾಡಬೇಕಂತ ಇಲ್ಲ. ಬೆಳಿಗ್ಗೆ ತಿಂಡಿಗೂ ಇಡ್ಲಿ ಎಲ್ಲ ಆಗುತ್ತೆ ಅಲ್ವಾ. ನಮ್ಮ ಕಡೆ ಈ ಥರ ಮಾಡ್ತೀವಿ, ವಿಚ್ ಇಸ್ ದ ಬೆಸ್ಟ್ ಥಿಂಗ್. ಫುಡ್ ವೇಸ್ಟೇಜ್ ಮಾಡಬಾರ್ದು ಅಂತ. ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಾ ತಿಳಿಸಿ ನೋಡೋಣ. ಪ್ಯಾಕಪ್ ಎಲ್ಲರೂ ಇನ್ನು ಕ್ಲೋಸಿಂಗ್ ಟೈಮ್ ಕೆಲಸನ ಅಂದರೆ ಇವ್ರದ್ದು ಎಲ್ಲ ಆಯ್ತಾ, ಅಲ್ಲಿ ಇಲ್ಲಿ ಹಾಕಿ ಒಂದು ವ್ಯಾನ್ ಕೂಡ ರೆಡಿ ಆಯ್ತಾ, ಪಾತ್ರೆ ಎಲ್ಲ ತಗೊಂಡು ಹೋಗಬೇಕು. ಇನ್ನು ನಾವು ನಮ್ಮ ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು. ಬಾಬು ಯಾನ್ ಇರಿಗೆ ದಾದೆ ಯಾವುದು? ಮಾಮಿಯೇ ಮೇರು ಬಿಂದಕ್ಕ ಅಕ್ಕ ಅವಡೆ ಯಾನ್ ಅಕ್ಕದೆ ಮಾಮಿಯೇ. ಈಗ ಆರಂಭವು ಆನಂದವು ಅನುರಾಗವು ಅನುಬಂಧವು ಈ ಪ್ರೀತಿಯ ಬೆಲೂರಿನ ಬಾಲೆಗಿರಿ ಬಾಲಿಗೆ ಕಾರ್ಬೇನೆಗೆ. ವಾಟ್ ಅ ಹೋಲ್ಸಮ್ ವಿಡಿಯೋ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೆ ಇವತ್ತಿನ ಒಂದು ವಿಡಿಯೋ ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ, ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ನೆಕ್ಸ್ಟ್ ಪಾರ್ಟ್ನ ಮಿಸ್ ಮಾಡಬೇಡಿ. ಫಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವೀಡಿಯೋಸ್ ನಿಮಗೆ ಗೊತ್ತಾಗಲ್ಲ. ಪ್ರೀತಿ ಸದಾ ಹೀಗೆ ಇರಲಿ, ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಆದಷ್ಟು ಬೇಗ 200K ಫ್ಯಾಮಿಲಿ ನಮ್ಮದಾಗುತ್ತೆ. ಲಾಟ್ಸ್ ಆಫ್ ಲವ್. ಮತ್ತೆ ಸಿಗೋಣ. ಬಾಯ್.